ಪೈರಸಿ ಅದು ನಮ್ಮ ಸಿನಿಮಾದವ್ರಿಗಂದು ಮೊದಲಿಂದನೂ ಮಾರಕ್ಕನೇ ಅದು. ಯಾಕಂದರೆ ನಾವು ಎಷ್ಟೇ ನಾವು ಅದನ್ನು ತಡೆಯೋಕ್ಕೆ ಹೋದ್ರೂ ಈ ಕಳ್ಳರು ಯಾವ ರೀತಿ ಬೇಕಾದ್ರೂ ಕದೀತಾರೆ ಅನ್ನೋದಕ್ಕೆ, ಅದು ಎಲ್ಲಿ ಕದೀತಾರೆ, ಆ ಕದಿಯೋರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ, ಎಲ್ಲಿಂದ ಲೀಕ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನಮಗೆ. ಯಾಕಂದರೆ ಅಷ್ಟು ಈಗ ಅದು ನನ್ನ ಪ್ರಕಾರ ಥಿಯೇಟ್ರಿಂದ ಆಗೋದಾದ್ರೆ ಥಿಯೇಟ್ರ್ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ನನ್ನ ಇದು. ಯಾಕಂದರೆ ಥಿಯೇಟ್ರಲ್ಲಿ ನಾನೇ ನೋಡಿದಾಗ ನಮ್ಮ ದಗಲ್ಬಾಜಿ ಸಿನಿಮಾನೇ ಒಂದು ಉಡುಪಿಲಿ ಒಂದು ಥಿಯೇಟ್ರಲ್ಲಿ ಯಾರು ಫೇಸ್ಬುಕ್ಕಲ್ಲಿ ಲೈವ್ ಮಾಡಿದ್ದಾನೆ, 35 ನಿಮಿಷ ಲೈವಲ್ಲಿದೆ ಅದು ಸಿನಿಮಾ. ಅಂದರೆ ಅಷ್ಟು ಅವನ ಲೈವ್ ಮಾಡಿದ್ದಾನೆ ಅಂದರೆ ಥಿಯೇಟ್ರ್ ಅವರಲ್ಲಿರೋ ಸಿಬ್ಬಂದಿಗಳು ಅದನ್ನೇನು ಅಬ್ಸರ್ವ್ ಮಾಡಲ್ವ ಯಾಕೆ ಅಂತೇಳಿ. ಅದನ್ನು ಥಿಯೇಟ್ರ್ ಅವ್ರು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ನನ್ನ ಪ್ರಕಾರ ಅದನ್ನು ತಡೆಗಟ್ಬೋದು ಅಂತ ಅನಿಸುತ್ತೆ. ಅದು ಬಿಟ್ಟರೆ ಬೇರೆ ಎಲ್ಲಿಂದನೂ ಹೋಗುತ್ತೆ ಅಂದಾಗ ಅದು ಆಯಾ ಸಿನಿಮಾ ತಂಡದವರೇ ಏನೋ ಮಾಡಿರ್ತಾರೆ. ಅದು ಬಿಟ್ಟರೆ ಬೇರೆ ಎಲ್ಲೂ ಆಗಲ್ಲ. ಇದು ಒಂದೇ ಥಿಯೇಟ್ರಿಂದನೂ ಹೋಗಬೇಕು, ಇಲ್ಲಾಂದರೆ ಅಲ್ಲಿಂದ ಬೇರೆ ಕಡೆಯಿಂದ ಎಲ್ಲ ಹೋಗುತ್ತೆ. ಯಾಕಂದರೆ ಈಗ ನಾವು ಏನೇ ಕೊಟ್ಟರು ಈಗ ಏನಾಗಿದೆ, ನಾವೀಗ ಎಡಿಟಿಂಗಿಂದ ನಾವು ಎಲ್ಲಿ ಕಳಿಸಿದ್ರು ನಾವು ಅದರಲ್ಲಿ ವಾಟರ್ ಮಾರ್ಕ್ ಹಾಕಿ ಕಳಿಸಿ ನಾವು ಪ್ರತಿಯೊಂದೂ. ಬಟ್ ಇಲ್ಲಿ ನಾವು ಪೈರಸಿ ಬಂದಿದ್ರಲ್ಲಿ ಆ ವಾಟರ್ ಮಾರ್ಕ್ ಎಲ್ಲೂ ಇರೋಲ್ಲ. ಅದು ಹಾಗಿದ್ದಾಗ ಇದು ಥಿಯೇಟ್ರಿಂದನೇ ಹೋಗಿರುತ್ತೆ ಅಂತೇಳಿ ಒಂದು ಭಾವನೆ. ಅದು ಬಿಟ್ಟರೆ ಅದನ್ನು ಇದು ಹೆಂಗೆ ಕಂಟ್ರೋಲ್ ಮಾಡೋದು ಮೇಯ್ನ್. ಈಗ ಟೆಕ್ನಾಲಜಿ ಬಂದಾಗೆ ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ನೋಡಿ. ಆ ಟೆಲಿಗ್ರಾಮ್ ಅಂತ ಆ್ಯಪ್, ಆ ಆ್ಯಪಲ್ಲಿ ರಿಲೀಸ್ ಆದ ಫಸ್ಟ್ ದಿನವೇ ಆವತ್ತಿನ ದಿನವೇ ಆ ಆ್ಯಪಲ್ಲಿ ಬಂದಿರುತ್ತೆ. ಆ ಆ್ಯಪಿಂದನೇ ನನ್ನ ಪ್ರಕಾರ ಎಲ್ಲ ಕಡೆ ಹೋಗುತ್ತೆ. ಅದು ತಮಿಳ್ ರಾಕರ್ಸ್ ಅಂತ ಅದೇನೋ ಸುಮಾರು ಇದ್ದಾರೆ. ಆ ಆ್ಯಪನ್ನೇ ಬಂದ್ ಮಾಡಿಬಿಡ್ಬೇಕು. ಗೌರ್ಮೆಂಟ್ ಏನಕ್ಕೆ ಅಂತ ಆ್ಯಪ್ಗಳನ್ನೆಲ್ಲ ಅದಕ್ಕೆಲ್ಲ ಸಪೋರ್ಟ್ ಮಾಡುತ್ತೆ. ಈಗ ಮಾಡಿಲ್ಲ ಚೀನಾ ಆ್ಯಪ್ಗಳನ್ನೆಲ್ಲ ಹೆಂಗೆ ಇದು ಮಾಡಿದ್ರು ಅದೇ ಥರ ಇದನ್ನು ಬಂದ್ ಮಾಡಿಸ್ಬಿಡ್ಬೇಕು. ಇಲ್ಲ ಅವ್ರ ಮೇಲೆ ಪೆನಾಲ್ಟಿ ಹಾಕಿ ಏನೋ ಒಂದು ಕೇಸ್ ಹಾಕ್ಬಿಡ್ಬೇಕು. ಏನಕ್ಕೆ ಗೊತ್ತಿದ್ರೂ ಯಾರು ಇದಕ್ಕೆ ಮುಂದಕ್ಕೆ ಹೋಗಲ್ಲ ಅನ್ನೋದು ಬೇಜಾರು ಅಷ್ಟೇ. ಆಮೇಲೆ ಥಿಯೇಟ್ರ್ ಅವ್ರು ದಯವಿಟ್ಟು ಇದಕ್ಕೆ ಥಿಯೇಟ್ರ್ ನೀವು ಒಂಚೂರು ಎಲ್ಲ ಮಲ್ಟಿಪ್ಲೆಕ್ಸ್ ಅವರು ಎಲ್ಲರೂ ಅದನ್ನು ಒಂಚೂರು ನೀವು ಸ್ಟ್ರಿಕ್ಟಾಗಿ ಮಾಡಿದ್ರೆ ಇದನ್ನು ಒಂದು ತಕ್ಕ ಮಟ್ಟಿಗೆ ತಡೆಗಟ್ಬೋದು ಅಂತ ನನ್ನದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.